ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಹಾಗೂ ದಿನಬಳಕೆ ವಸ್ತುಗಳ ಬೆಲೆ ಹೆಚ್ಚಳವನ್ನು ಖಂಡಿಸಿ ಬೇಲೂರು ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ಹಾಗೂ ಸೈಕಲ್ ಜಾಥಾ ನಡೆಸಲಾಯಿತು। ಈ ಸಂದರ್ಭದಲ್ಲಿ ಮಾತನಾಡಿದ ಕೆಪಿಸಿಸಿ ಉಪಾಧ್ಯಕ್ಷ ಬಿ ಶಿವರಾಮ್, ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳು ಜನವಿರೋಧಿ ನೀತಿ ಅನುಸರಿಸುತ್ತಿದ್ದು ತೈಲ ಬೆಲೆ, ರಸಗೊಬ್ಬರ ಬೆಲೆ, ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಹೆಚ್ಚಿಸಿದ್ದು ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯರು ಜೀವನ ನಡೆಸುವುದು ಕಷ್ಟವಾಗುತ್ತಿದೆ। ಇಡೀ ರಾಜ್ಯದಾದ್ಯಂತ ಕೆಪಿಸಿಸಿ ವತಿಯಿಂದ ಸರ್ಕಾರದ ವಿರುದ್ಧ ಪ್ರತಿಭಟಿಸಿದ್ದು ಇನ್ನಾದರೂ ಎಚ್ಚೆತ್ತುಕೊಂಡು ಬೆಲೆ ನಿಯಂತ್ರಣ ಮಾಡಲಿ ಎಂದರು। ಮತ್ತೆ ಗ್ಯಾಸ್ ವಿಶೇಷವಾಗಿ ರೈತರಿಗೆ ಪೂರಕವಾಗಿ ಬೇಕಾಗಿರುವ ಸಾಲದಂತ ಪರಿಸ್ಥಿತಿಯನ್ನು ನಮ್ಮ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಮಾಡಿರೋದ್ರಿಂದ ಅವರ ನೀತಿಯಿಂದ ನಮಗೆ ಜನರು ಬೇಸತ್ತಿಕೊಂಡಿದ್ದಾರೆ। ಬದುಕಲು ಕಷ್ಟವಾಗ್ತಾ ಇರುವಂಥ ಕಾಲದಲ್ಲಿ ಅನಿಲ ಬೆಲೆಗಳನ್ನು, ಪೆಟ್ರೋಲ್ ಬೆಲೆ ಆಗಿರ್ಬೋದು, ಡೀಸೆಲ್ ಬೆಲೆ ಆಗಿರ್ಬೋದು, ಅಡುಗೆ ಎಣ್ಣೆ, ಗ್ಯಾಸು ಎಲ್ಲ ಬೆಲೆಗಳನ್ನು ಗಗನಕ್ಕೇರಿದ್ದೇವೆ। ಇಂಥ ನೀಚ ಸರ್ಕಾರ ಈ ಥರ ನಮಗೆಲ್ಲ ನಮ್ಮ ಬದುಕೋಕ್ಕೆ ಬಿಡದೇ ಇರುವಂಥ ಸರ್ಕಾರ